ಸಂಜೆಯ ಸಮಯ. ಶಿಷ್ಯರೆಲ್ಲರೂ ಮರದ ಕೆಳಗೆ ಕೂತು ಏನೋ ಮಾತನಾಡಿಕೊಳ್ತಿದ್ರು. ಆ ಸಮಯಕ್ಕೆ ಗೌತಮ ಬುದ್ಧರು ಅಲ್ಲಿಗೆ ಬಂದರು. ಶಿಷ್ಯರು ವಿನಯಪೂರ್ವದಿ ನಮಸ್ಕರಿಸಿದರು. ಗೌತಮರು ಅಲ್ಲೇ ಅವರ ಆಸನದಲ್ಲಿ ಕುಳಿತರು. ಆ ಶಿಷ್ಯರಲ್ಲಿ ಒಬ್ಬರು ಬುದ್ಧರನ್ನು ಕೇಳ್ತಾರೆ, ಸ್ವಾಮಿ, ಜನರ ಸೇವೆ ಜನಾರ್ದನನ ಸೇವೆ, ಮಾನವ ಸೇವೆ ಮಹಾದೇವನ ಸೇವೆ ಅಂತ ಹೇಳ್ತಾರೆ. ಅದೇ ವಿಷಯದ ಮೇಲೆ ಚರ್ಚಿಸುತ್ತಿದ್ದೇವೆ. ಸಾಮಾನ್ಯ ಜನರಿಗೆ ಸೇವೆ ಮಾಡಿದರೆ ಆ ದೇವರ ಸೇವೆ ಹೇಗಾಗುತ್ತದೆ? ಜನರಲ್ಲಿ ಕಳ್ಳರು, ಸುಳ್ಳರು, ಹಂತಕರು ಇರುತ್ತಾರೆ. ಹಾಗಾದರೆ ಅವರ ಸೇವೆ ಮಾಡಿದರೆ ಆ ಮಹಾದೇವನ ಸೇವೆ ಮಾಡಿದ ಹಾಗೆಯೇ? ತಮ್ಮ ಕೆಲಸವನ್ನು ತಾವು ಮಾಡಿಕೊಳ್ಳುವವರಿಗೆ ದೇವರ ಕೃಪೆ ಹೇಗೆ ಸಿಗುತ್ತದೆ? ದೇವರ ಕುರಿತು ಹಾಗೂ ಜನರ ಕುರಿತು ನನ್ನ ಮನಸ್ಸಲ್ಲಿರುವ ಈ ಪ್ರಶ್ನೆಗಳಿಗೆ ಪರಿಹಾರ ಸೂಚಿಸಿ ಗುರುಗಳೇ ಎಂದು ವಿನಯದಿಂದ ಕೇಳಿದ. ಭಗವಾನ್ ಬುದ್ಧರು ಒಂದು ಪ್ರಶಾಂತ ನಗು ಬೀರಿದರು. ಪ್ರಿಯರೇ, ಆ ದೇವರು ಸರ್ವಾಂತರ್ಯಾಮಿ, ಎಲ್ಲ ಪ್ರಾಣಗಳಲ್ಲಿಯೂ ಇರುತ್ತಾನೆ. ಎಲ್ಲ ಅಣುತೃಣು, ಖಗ, ಮೃಗ, ಜೀವ ಜಲಚರ ರಾಶಿಗಳಲ್ಲಿಯೂ ಇರುತ್ತಾನೆ. ನಾವೆಲ್ಲರೂ ಈ ಭೂಮಿಯ ಮೇಲೆ ಪ್ರತ್ಯೇಕ ಕಾರ್ಯಕ್ಕಾಗಿ, ಉದ್ದೇಶಕ್ಕಾಗಿ ಜನಿಸಿದ್ದೀವಿ. ನಾವು ಸಂಘಜೀವಿಗಳು. ನಮ್ಮ ಕಾರ್ಯ ಸಾಧಿಸಲು ನಮಗೆ ಸಹಕಾರ ಕೊಡುವವರು ನಮ್ಮ ಸುತ್ತಲಿನ ಮಾನವರು. ನೀವು ನಿಮ್ಮ ಪಕ್ಕದಲ್ಲಿರುವವರನ್ನು ಗೌರವಿಸದೇ ಇದ್ದರೆ ಆ ಸರ್ವೇಶ್ವರನನ್ನು ಹೇಗೆ ಗೌರವಿಸುವಿರಿ? ನಿಮ್ಮ ಸುತ್ತಲಿನವರಿಗೆ ನೀವು ಸಹಾಯಕವಾಗಿರದಿದ್ದರೆ ಆ ದೇವರು, ಆ ಅನಂತ ನಿಮಗೆ ಹೇಗೆ ಸಹಾಯ ಮಾಡ್ತಾನೆ? ಆತನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಯಾರು ಹುಟ್ಟುತ್ತಲೇ ಕಳ್ಳರು, ಹಂತಕರು ಅಲ್ಲ. ಅವರಲ್ಲಿರುವ ಲೋಭ, ಮೋಹ, ಕಾಮ, ಕ್ರೋಧಗಳಿಂದ ಅವರು ಹಾಗೆ ಬದಲಾಗಿರುತ್ತಾರೆ. ಇನ್ನು ಶ್ರದ್ಧೆಯನ್ನು ಫಲಿತಾಂಶದ ಮೇಲೆ ಇಡದೆ ಮಾಡುವ ಕಾರ್ಯದ ಮೇಲೆ ಇಡುವವರ ಮೇಲೆ ಪರಮಾತ್ಮನ ಕೃಪೆ ಇದ್ದೇ ಇರುತ್ತದೆ. ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ಳುವುದು ನಮ್ಮ ಪ್ರಥಮ ಕರ್ತವ್ಯ. ಇದಕ್ಕೆ ಉದಾಹರಣೆಯಾಗಿ ಒಬ್ಬ ರೈತನ ಕತೆ ಹೇಳ್ತೀನಿ, ಕೇಳಿ. ಒಂದು ಊರಲ್ಲಿ ಒಬ್ಬ ರೈತನಿದ್ದ. ಊರಿನವರ ಜೊತೆಗೆ ತುಂಬ ಅನ್ಯೋನ್ಯವಾಗಿದ್ದ. ಎಲ್ಲರೊಂದಿಗೆ ಪ್ರೀತಿಯಿಂದ, ಗೌರವದಿಂದ ನಡೆದುಕೊಳ್ಳುತ್ತಿದ್ದ. ಯಾರಿಗಾದರೂ ಕಷ್ಟವಿದೆ ಎಂದು ತಿಳಿದರೆ ತನ್ನ ಕೈಲಾದಷ್ಟು ಸಹಾಯ ಮಾಡುತ್ತಿದ್ದ. ತನ್ನ ಪಾಲಿಗೆ ಬಂದಿದ್ದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಸಂತೃಪ್ತಿಯಾಗಿ ಜೀವನ ನಡೆಸುತ್ತಿದ್ದ. ತನ್ನ ಕೆಲಸದಲ್ಲೇ ಶ್ರದ್ಧೆ ವಹಿಸುತ್ತಿದ್ದ. ಮಾನವ ಸೇವೆ ಮಹಾದೇವನ ಸೇವೆ ಎಂದು ನಂಬುತ್ತಿದ್ದ. ಅದರಂತೆಯೇ ನಡೆದುಕೊಳ್ಳುತ್ತಿದ್ದ. ಅವನು ಒಂದು ರಾತ್ರಿ ತನ್ನ ಮನೆಯಲ್ಲಿ ನಿದ್ರಿಸುತ್ತಿದ್ದ. ಕಾಡಿನ ಪಕ್ಕದಲ್ಲಿದ್ದ ಒಂದು ಹೊಲದಿಂದ ಜೋರಾಗಿ ಏನೋ ಶಬ್ದ ಬಂತು. ಯಾವುದೋ ಕಾಡು ಪ್ರಾಣಿ ಹೊಲದಲ್ಲಿ ಬೆಳೆ ನಾಶ ಮಾಡುತ್ತಿದೆ ಎಂದು ತಕ್ಷಣ ಅಲ್ಲಿಗೆ ಹೊರಟ. ಒಂದು ಬಂಡೆಯಲ್ಲಿ ದೈವ ಕಳೆಯಿದ್ದ ಒಬ್ಬ ಸ್ಫುರದ್ರೂಪಿ ಮನುಷ್ಯ ತನ್ನ ಪುಸ್ತಕದಲ್ಲಿ ಏನೋ ಬರೆಯುತ್ತಿದ್ದ. ಅಲ್ಲಿ ಒಂದು ಪ್ರಖರತೆ ಇತ್ತು. ಆಗ ಆ ರೈತ, ಅಯ್ಯ, ತಾವು ಯಾರು? ಈ ಮೊದಲು ನಾವು ನಿಮ್ಮನ್ನು ಈ ಊರಲ್ಲಿ ನೋಡಿಲ್ಲ. ಇಲ್ಲಿ ಏಕೆ ಕೂತಿದ್ದೀರಿ? ನೀವು ಇಚ್ಛಿಸಿದರೆ ನಮ್ಮ ಮನೆಯ ಆತಿಥ್ಯ ಸ್ವೀಕರಿಸಿ ಎಂದು ಕೇಳಿಕೊಂಡ. ಆಗ ಆ ಮನುಷ್ಯ, ನಾನು ದೇವದೂತ. ದೇವರು ನನ್ನನ್ನು ಇಲ್ಲಿ ಕಳುಹಿಸಿದ್ದಾನೆ ಜನರ ಪಾಪ ಪುಣ್ಯ ನಮೂದಿಸಲು. ಆ ರೈತ ಮತ್ತೆ ಕೇಳುತ್ತಾನೆ, ತಾವು ಈಗ ಏನು ಬರೆಯುತ್ತಿದ್ದೀರಿ? ದೇವದೂತ ಉತ್ತರಿಸುತ್ತಾನೆ, ಸದ್ಯಕ್ಕೆ ದೇವರನ್ನು ಯಾರು ಪ್ರೀತಿಸುತ್ತಾರೆ ಅವರ ಹೆಸರು ಬರೆಯುತ್ತಿದ್ದೀನಿ. ಅದರಲ್ಲಿ ನನ್ನ ಹೆಸರಿದೆಯೇ? ಆ ರೈತ ವಿನಯವಾಗಿ ಕೇಳಿದ. ದೇವದೂತ ಇಲ್ಲ ಎಂದು ಉತ್ತರಿಸಿದ. ಆ ದಿನದ ಕೆಲಸ ಮುಗಿಯಿತು. ಆ ದೇವದೂತ ಮಾಯವಾದ. ಎರಡನೇ ದಿನ ಮತ್ತೆ ಅದೇ ಘಟನೆ ನಡೆಯಿತು. ಆ ರೈತ ಈ ದಿನ ಮತ್ತೆ ಕೇಳ್ತಾನೆ, ಈ ದಿನ ಏನು ಬರೆಯುತ್ತಿದ್ದೀರಿ? ದೇವದೂತ ಉತ್ತರಿಸುತ್ತಾನೆ, ಈ ದಿನ ದೇವರು ಯಾರನ್ನು ಪ್ರೀತಿಸುತ್ತಾನೆ ಅವರ ಹೆಸರು ಬರೆಯುತ್ತಿದ್ದೀನಿ. ಆ ರೈತ ಕುತೂಹಲದಿಂದ, ನನ್ನ ಹೆಸರು ಇದೆಯೇ ಎಂದು ವಿನಮ್ರವಾಗಿ ಕೇಳಿದ. ಹೌದು, ಇದೆ, ಮೊದಲ ಹೆಸರೇ ನಿಮ್ಮದು ಎಂದು ಉತ್ತರಿಸಿದ. ನೀವು ದೇವರಿಗಿಂತ ಹೆಚ್ಚಾಗಿ ನಿಮ್ಮ ಕೆಲಸವನ್ನು ಪ್ರೀತಿಸುತ್ತೀರಿ, ಜನರ ಸೇವೆ ಮಾಡುತ್ತೀರಿ, ಮಾನವ ಸೇವೆ ಮಹಾದೇವನ ಸೇವೆ ಎಂದು ನಂಬಿದ್ದೀರಿ. ಆ ಕಾರಣಕ್ಕೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದು ಹೇಳಿ ಆ ದೇವದೂತ ಮಾಯವಾದರು. ಈ ಕಥೆಯೊಂದಿಗೆ ಬುದ್ಧರ ಮಾತು ಮುಕ್ತಾಯವಾಯಿತು. ಆ ಶಿಷ್ಯಂದಿರಿಗೆ ಪರಿಹಾರ ಸಿಕ್ಕಿತು. ಈ ಲೋಕಕ್ಕೆ ಜ್ಞಾನ ದೊರೆಯಿತು. ಪ್ರೀತಿಯ ಬಂಧುಗಳೇ, ಎಲ್ಲಿರುವನು ಈಶ್ವರ, ದೇವರೆಲ್ಲಿರುವನು ಎಂದು ಹುಡುಕುತ್ತಿದ್ದೀರಾ?
ನಿಮ್ಮ ಕಾಯಕದಲ್ಲಿರುವನು, ನಿಮ್ಮ ಸುತ್ತಲಿನ ಪರಿಸರದಲ್ಲಿರುವನು, ನಿಮ್ಮ ಸ್ನೇಹಿತರ, ಸಂಬಂಧಿಕರ, ಶತ್ರುಗಳ ಎದೆಯಲ್ಲಿರುವನು, ಸುತ್ತಲಿನ ಜನರಲ್ಲಿರುವನು, ಸಕಲ ಜೀವ ಜಲಚರ ರಾಶಿ ಖಗ ಮೃಗ ಪಶು ಪಕ್ಷಿ ಸರೀಸೃಪಗಳಲ್ಲಿರುವನು, ಸೃಷ್ಟಿಯ ರಚನೆಯಲ್ಲಿರುವನು, ಸೃಷ್ಟಿಯ ಅಂತ್ಯದಲ್ಲಿರುವನು. ಅವನನ್ನು ನಂಬುವವರ ಎದೆಯಲ್ಲಿರುವನು, ಅವನನ್ನು ದ್ವೇಷಿಸುವವರ ಎದೆಯಲ್ಲಿರುವನು. ಅವನು ಬರೀ ಕಲ್ಲು ಎಂದು ದೂಷಿಸುವವರಲ್ಲಿರುವನು. ಕತೆ ಹೇಳುತ್ತಿರುವ ನನ್ನಲ್ಲಿರುವನು, ಕತೆ ಕೇಳುತ್ತಿರುವ ನಿಮ್ಮಲ್ಲಿರುವನು. ಶ್ರೀ ಭಗವಾನ್ ಬುದ್ಧರು, ಶ್ರೀ ಬಸವಣ್ಣನವರು ಹೇಳಿದಂತೆ ಪ್ರತಿಯೊಬ್ಬರಲ್ಲಿ ಒಳ್ಳೆತನ ಇರುತ್ತದೆ. ಎಲ್ಲರೂ ಒಳ್ಳೆಯವರೇ. ದಯಮಾಡಿ ನಿಮ್ಮ ಅಂತರಂಗ ಮತ್ತು ಬಹಿರಂಗ ಶುದ್ಧವಿಡಿ. ಯಾರನ್ನು ದೂಷಿಸಬೇಡಿ, ಯಾರನ್ನು ದ್ವೇಷಿಸಬೇಡಿ. ನಿಮ್ಮ ಕಾಯಕ ನಂಬಿ, ಎಲ್ಲರನ್ನು ಪ್ರೀತಿಸಿ. ಆಗುವುದು ಒಳ್ಳೆಯದಕ್ಕೆ. ಎಲ್ಲಹುದಕ್ಕೂ ಕರ್ಮ ಎಂಬುವುದಿದೆ. ಈ ಕತೆ ಹಾಗೂ ಮಾತು ನಿಮಗೆ ತಲುಪಿದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ನಲ್ಲಿ ಬರೆಯಿರಿ. ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನನ್ನ ಮಾತು ಮಾತೃಭಾಷೆ ಶಿಕ್ಷಣ, ಸರ್ವಶ್ರೇಷ್ಠ ಶಿಕ್ಷಣ. ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ, ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಎಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.